ಜಗತ್ತಿನ ಅತೀ ದೊಡ್ಡ ಜನಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ 3 ವರ್ಷಕ್ಕೊಮ್ಮೆ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಅಥವಾ ನಾಸಿಕದಲ್ಲಿ ನಡೆಯುವ ಮಹಾಕುಂಭಮೇಳ. ಈ ಕುಂಭಮೇಳವನ್ನು ನೋಡಲು ದೇಶ ವಿದೇಶಗಳಿಂದ ಕೋಟಿಗಟ್ಟಲೆ ಭಕ್ತರು ಬರುತ್ತಾರೆ. ಈ ಮಹಾಜಾತ್ರೆಯ ಪ್ರಧಾನ ಆಕರ್ಷಣೆಯೇ ಈ ನಾಗಬಾಬಾಗಳು. ಈ ನಾಗಬಾಬಾಗಳು ಎಲ್ಲಿಂದಲೋ ಬಂದು ಮೇಳದ ಮೊದಲ ಶಾಹಿ ಸ್ನಾನದಲ್ಲಿ ಮದೋನ್ಮತ್ತರಂತೆ ವಿಜೃಂಭಿಸಿ ಬಂದಂತೆಯೇ ಕಾಣೆಯಾಗಿ ಹೋಗುವ ಇವರು ಯಾರು, ಎಲ್ಲಿಂದ ಬಂದವರು, ಈ ಕುಂಭಮೇಳದ ಬಳಿಕ ಎಲ್ಲಿಗೆ ಮಾಯವಾಗುತ್ತಾರೆ ಎನ್ನುವುದೇ ಒಂದು ನಿಗೂಢ ರಹಸ್ಯ. ಕೆಲವರಿಗೆ ಇವರ ನಗ್ನತೆ ಒಂದು ಕೌತುಕವಾದರೆ ಇನ್ನು ಕೆಲವರಿಗೆ ಇವರ ಬೂದಿ ಬಳಿದ ಜಟಾಧಾರಿ ಭಯಾನಕ ರೂಪ ಕೆಲವರನ್ನು ಬೆಚ್ಚಿ ಬೀಳಿಸುತ್ತದೆ. ತ್ರಿಶೂಲ ಹಿಡಿದು ಕತ್ತಿ ಜಲಪಿಸುವ ಕೆಂಗಣ್ಣಿನಿಂದ ಉಗ್ರತೆಯಲ್ಲಿ ಇವರ ರೂಪ ಇರುತ್ತದೆ. ಈ ನಾಗಸಾಧುಗಳು ರಹಸ್ಯಮಯರು, ನಿಗೂಢರು, ಜನರಿಂದ ದೂರವಾಗಿರುವವರು, ಸಾರ್ವಜನಿಕ ವ್ಯವಹಾರಗಳಲ್ಲಿ ಕೈ ಹಾಕದ ಸರ್ವಸಂಗ ಪರಿತ್ಯಾಗಿಗಳು. ಇವರು ಶಿಷ್ಯರನ್ನು ಬಯಸದವರು, ಭಕ್ತ ಸಮುದಾಯದಿಂದ ದೂರ ಇರುವವರು, ತಮ್ಮ ಪಾದಸ್ಪರ್ಶಕ್ಕೆ ಯಾರಿಗೂ ಅನುಮತಿ ಕೊಡದವರು. ಕುಂಭಮೇಳದಲ್ಲಿ ಮಾತ್ರವೇ ಇವರ ದರ್ಶನ ಲಾಭ. ಶತಮಾನಗಳ ಸಂಪ್ರದಾಯದ ಪಾಲನೆಗಾಗಿ ಮಾತ್ರ ಇವರು ಸಾಮೂಹಿಕವಾಗಿ ಕುಂಭಮೇಳಕ್ಕೆ ಬಂದು ಶಾಹಿ ಸ್ನಾನ ಈಡೇರಿಸಿ ಹೋಗುತ್ತಾರೆ. ಇನ್ನು ಈ ನಾಗಸಾಧುಗಳು ಬಂದಾಗ ನಮಗೆ ಬೇಗನೆ ನೆನಪಾಗೋದು ಅವರ ನಗ್ನತೆ ರೂಪ. ಈ ನಾಗಸಾಧುಗಳು ಯಾವತ್ತೂ ನಗ್ನರಾಗಿರುತ್ತಾರೆ ಎಂದೇನೂ ಇಲ್ಲ. ಹೆಚ್ಚಿನ ಸನ್ಯಾಸಿಗಳು ಮಹತ್ವದ ಸಮಾರಂಭಗಳಲ್ಲಿ ಮಾತ್ರ ನಗ್ನರಾಗಿರುತ್ತಾರೆ. ಕೆಲವರು ಮಾತ್ರ ಸದಾ ನಗ್ನರೂಪ ತಾಳಿರುತ್ತಾರೆ. ನಾಗಸಾಧುಗಳ ನಗ್ನತೆ ಅವರ ಪರಿಪೂರ್ಣ ವಿರಕ್ತಿ ಮತ್ತು ಇಂದ್ರಿಯ ನಿಗ್ರಹದ ಸೂಚಕ ಎನ್ನುತ್ತಾರೆ ವಿವಿಧ ಸನ್ಯಾಸಿ ಅಖಾಡದ ಹಿರಿಯರು. ದಿಗಂಬರ ಸಂಪ್ರದಾಯದ ಜೈನ ಮುನಿಗಳ ನಗ್ನತೆಯು ಕೂಡ ಇದೇ ಸೂಚಕದಂತೆ. ಆದರೆ ಒಂದು ವ್ಯತ್ಯಾಸ ಎಂದರೆ ಜೈನ ಮುನಿಗಳು ಅಹಿಂಸಾ ಮೂರ್ತಿಗಳು, ನಾಗಸಾಧುಗಳು ಶಸ್ತ್ರಧಾರಿ ಯೋಧರು. ಇನ್ನು ನಾಗಸಾಧುಗಳ ಪರಂಪರೆ ಆರಂಭವಾದದ್ದು ಹೇಗೆ? ಈ ಬಗ್ಗೆ ನಾಗಬಾಬಾಗಳಿಗೆ ಸರಿಯಾಗಿ ತಿಳಿದಿಲ್ಲ. ಈ ಬಗ್ಗೆ ವಿಚಾರಿಸಿದರೆ ತಮ್ಮದು ಆದಿಪಂಥ ಸಾವಿರ ವರ್ಷಗಳ ಹಿಂದೆ ಇತ್ತು ಎನ್ನುತ್ತಾರೆ. ಅಂದಾಜು ಪ್ರಕಾರ ನಾಗ ಎಂದರೆ ನಾಗ ಸಂಪ್ರದಾಯ ಅಲ್ಲ, ನಾಗಾಲ್ಯಾಂಡ್ನವರೂ ಅಲ್ಲ. ನಾಗ ಎಂದರೆ ಬತ್ತಲಾದವನು, ದಿಗಂಬರ ಎಂದು ಅರ್ಥ. ಸಂಸ್ಕೃತ ಮೂಲದ ನಗ್ನ ಎಂಬ ಶಬ್ದವು ಉತ್ತರ ಭಾರತದ ಆಡುಭಾಷೆಯಲ್ಲಿ ನಾಗ್ಡ, ನಾಗ ಎಂದಾಯಿತು ಅಷ್ಟೇ. ನಾಗಸಾಧುಗಳು ಮೂಲತಃ ದಶನಾಮಿ ಸಂಪ್ರದಾಯಕ್ಕೆ ಸೇರಿದವರು. ದಶನಾಮಿ ಎನ್ನುವುದು ಶೈವ ಪಂಥದಲ್ಲಿ ಪ್ರಾಚೀನ ಕಾಲದಿಂದ ಬೆಳೆದು ಬಂದ ಸನ್ಯಾಸಿಗಳ ಸಂಘಟನೆ. ಆದಿಶಂಕರಾಚಾರ್ಯರು ಇದನ್ನು ಪುನರುಜ್ಜೀವನಗೊಳಿಸಿ ನಿರ್ದಿಷ್ಟ ನಿಯಮಗಳನ್ನು ರೂಪಿಸಿದ್ದರು. ಇನ್ನು ಉತ್ತರ ಭಾರತದ ಹಲವಾರು ಕುಸ್ತಿಯ ಕಣಗಳನ್ನು ನಡೆಸುತ್ತಿರುವುದು ವಿವಿಧ ಪಂಥಗಳಿಗೆ ಸೇರಿದ ನಾಗಸಾಧುಗಳೇ. ಇದರಲ್ಲಿ ಛೋಟ ನಾಗಪುರದ ಬಳಿ ಕುಂದಗಣ ಎಂಬಲ್ಲಿರುವ ಮಹಾನಿರ್ವಾಣಿ ಅಖಾಡದ ನಾಗಸಾಧುಗಳು ಹಿಂದೊಮ್ಮೆ ಕಾಶಿಯ ರಕ್ಷಣೆಗಾಗಿ ಔರಂಗಜೇಬನ ಸೈನ್ಯದ ವಿರುದ್ಧ ಹೋರಾಡಿದ್ದರು. ಈ ನಾಗಸಾಧುಗಳಲ್ಲಿ ಹಲವು ಪಂಗಡಗಳು ಇದ್ದು ಇದರಲ್ಲಿ ಕೆಲ ಪಂಗಡದ ನಾಗಸಾಧುಗಳು ಮದ್ಯ ಮಾಂಸ ಸೇವಿಸುವುದು ಸಾಮಾನ್ಯವಾಗಿದೆ. ಇದರಲ್ಲಿ ಭೈರವ ಅಖಾಡ, ನಿರಂಜನಿ ಅಖಾಡ, ಮಹಾನಿರ್ವಾಣಿ ಎಂಬ ಪಂಥದವರು ಮಾತ್ರ ಶುದ್ಧ ಶಾಕಾಹಾರಿಗಳು. ಇನ್ನು ಇವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದರು. ಆದರೆ ಸ್ವಾತಂತ್ರ್ಯದ ಬಳಿಕ ಕೆಲವು ಘಟನೆಗಳಿಂದ ಮಾತ್ರ ನಾಗಗಳ ಬಗ್ಗೆ ಜನಾಭಿಪ್ರಾಯವನ್ನೇ ಬದಲಿಸಿತು. ನಾಗಗಳಿಗೆ ಗೌರವ ಕೊಡುತ್ತಿದ್ದ ಜನರು ಈ ಬತ್ತಲೆ ಬಾಬಾಗಳೆಂದರೆ ಸಂಶಯ ಭಯದಿಂದ ನೋಡುವ ಕಾಲ ಬಂತು. ಇನ್ನು ಈ 21ನೇ ಶತಮಾನದಲ್ಲಿನ ಈ ನಾಗಸಾಧುಗಳಲ್ಲಿ ಹೆಚ್ಚಿನವರು ಶಾಸ್ತ್ರ ಓದಿದವರೇ ಅಲ್ಲ, ಅಕ್ಷರಹೀನರು, ನಿರುದ್ಯೋಗಿಗಳು, ಸಂಸಾರದ ಹೊಣೆಗಾರಿಕೆಯ ಭಯದಿಂದ ಓಡಿ ಬಂದವರೇ ಸನ್ಯಾಸಿಗಳಾಗುತ್ತಿದ್ದಾರೆ. ಇನ್ನು ಕೆಲ ನಾಗಸಾಧುಗಳು ತೋರಿಕೆಗಾಗಿ ಸಾಧುಗಳ ವೇಷ ಹಾಕಿಕೊಂಡು ಆಸ್ತಿಪಾಸ್ತಿ ಮಾಡಿಕೊಂಡು ಸಮಾಜಕ್ಕೆ ಯಾವ ಮಾರ್ಗ ತೋರಿಸುತ್ತಾರೆ, ಯಾವ ಧಾರ್ಮಿಕ ನೇತೃತ್ವ ವಹಿಸುತ್ತಾರೆ ಎನ್ನುವುದೇ ಬಗೆಹರಿಯದ ಪ್ರಶ್ನೆ ಎನ್ನುತ್ತಾ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಭೇಟಿ ಮಾಡೋಣ. ಜೈ ಹಿಂದ್.